ಇನ್ನು ನೋಡಿದ್ದನ್ನೇ ನೋಡಿ ನೋಡಬೇಕು. ಅಲ್ಲವ ತತ್ವವನ್ನು ದಿನವೂ ನಾವು ಪೂಜಿಸಲನ್ನು ಕಾಪಾಡುವ ಸರಿಯಾಗಿ ನಾವು ಪೂಜಿಸಬೇಕಾದದ್ದು ನಮ್ಮ ಕರ್ತವ್ಯವಿರುತ್ತದೆ. ಈ ಪೀಠದ ಉನ್ನತಿಗೆ ಉಳಿಯುವುದಕ್ಕೆ ಬೇಕಾದ ಕಾಲ ಕರ್ತನಾಗಿರುವಂತಹ ಅದಲ್ಲ ನಾನಾಗಿಯೇ ನಾನಾ ರೀತಿಯ ಪುಷ್ಪವನ್ನು ಕೊಂಡು ಹೋಗಿ ಪೂಜಿಸಿ ಅರ್ಚಿಸಿ ಬೆಚ್ಚಿಸಿ ಬರುವವನು. ಇದು ಹಾಗಲ್ಲ, ತಿಳಿದುಕೊಂಡು ಹೋಗಲು ಪೂಜಿಸುವುದು ಬರುವುದಲ್ಲ. ಆ ಮನೆಗೆ ಸಂಬಂಧ ಕೇವಲ ಪೂಜಿಸುವಲ್ಲಿ ಪೂಜೆಯನ್ನು ಮಾಡ್ತಾರೋ ಅವರಿಗೂ ಸಂತೋಷ ಬೇಕಲ್ಲ. ನಾನಾ ರೀತಿಯ ಪೂಜೆಯನ್ನು ನಾವು ಮಾಡ್ತೇವೆ. ಯಾವ ರೀತಿ ಪೂಜೆ ಮಾಡುವುದಂತ ಅಲ್ಲವಾ? ಸುರಪಾಲ ಗುರುಲೋಕಾಧೀಶ ಅವನ ಪೂಜೆ ಹೇಗೆ ಎನ್ನುವುದನ್ನು ನೀವು ತೋರಿಸಿಕೊಡಬೇಕು. ನಿನ್ನ ಪೂಜೆ ಹೇಗೆ ಅದನ್ನು ತೋರಿಸಿಕೊಡಬೇಕು. ಈಗ ಪ್ರದೋಷ ಕಾಲದಲ್ಲಿ ಅದನ್ನೇ ಹೇಳಿದ್ದು ನಾನಾಗಿ ಹೋಗಿ ಪೂಜಿಸುತ್ತಾ ಇದ್ದವರು. ಆದರೆ ನಿನ್ನನ್ನೇ ಈಗ ಹರಿಸಿದ್ದು ಯಾಕೆ? ನಟಶೇಖರ ಆತನಿಗೆ ನಾಟ್ಯದಿಂದಲೇ ಅವನನ್ನು ಮೆಚ್ಚಿಸಬೇಕು, ಅರ್ಚಿಸಬೇಕು. ನಿನ್ನ ಮೂಲಕವಾಗಿ ಅನುಗ್ರಹ ನನಗೂ ಸಿಕ್ಕುವ ಹಾಗೆ ಮಾಡಬೇಕು. ಆದ ಕಾಲ ಕೈಲಾಸಕ್ಕೆ ಹೋಗಬೇಕು. ಹಾಗಾಗಿ ಕಾಲ ಕಾಲಕ್ಕೆ ಮಳೆಯನ್ನು ಸುರಿಸುವುದು ಯಾರಿಂದ ಕೇಳಿದ್ರೆ ಮೇಘಾಧಿಪನಾದಂತಹ ಇಂದ್ರಾಭಿಮಾನಿ ದೇವರು. ನಾವು ಮೊದಲು ಸೌಖ್ಯದಿಂದಿರಬೇಕಾದ್ರೆ ನಮಗೆ ಮೂಲ ಮೂರ್ತಿಗಳ ದಯ ಬೇಕು. ಅವರನ್ನು ಹೆಚ್ಚಿಸುವುದಕ್ಕೆ ಬೇಕಾಗಿ, ಅವರನ್ನು ಪೂಜಿಸುವುದಕ್ಕೆ ಬೇಕಾಗಿ ನೇರವಾಗಿ ಕೈಲಾಸಕ್ಕೆ ತೆರಳು ರಂಭ ಎನ್ನುವಂತಹ ಆಜ್ಞೆ ನಿಮ್ಮಿದ್ದಾರೆ. ನಿಮ್ಮ ಆಜ್ಞೆಯನ್ನು ನಾನು ಆ ಕೆಲಸವನ್ನು ಮಾಡಬೇಕು.